ಧೈರ್ಯಸ್ಥರಾಗಿರಿ. ನಾನು ಯಾರು? ನಾಡಿನ ಮಹಾರಾಜ ಶಕುಂತರಾಜ. ಪ್ರಜಾವರ್ಗದ ಕಣ್ಣೀರಿಗೆ ಅವಕಾಶ ನಾನು ಮಾಡಿಕೊಡುವುದಿಲ್ಲ. ಅದು ನೀವು ಯಾರು? ಕೃಷಿ ಮಾಡುವವರು, ಅನ್ನದಾತರು. ಅನ್ನದಾತ ಸುಖೀ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ರೈತರ ಕಣ್ಣೀರು ಈ ಭೂಮಿಗೆ ಬೀಳಬಾರ್ದು. ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳಿದವರು ನಮ್ಮ ಹೆಸರಿನಲ್ಲಿ ಅಧಿಕಾರಕ್ಕೆ ಮೊದಲಿನವರು ಬಂದದ್ದು ಬಿಟ್ರೆ ನಮಗೇನು ಪ್ರಯೋಜನ ಆಗ್ಲಿಲ್ಲ. ನಿಮಗೆ ಎಷ್ಟು ಮಾಡಿದ್ರು ಪ್ರಯೋಜನ ಅಂತ ನೀವು ಹೇಳುವುದಿಲ್ಲಪ್ಪ. ಸುಮ್ಮನೆ ನಿಮಗೆ ಭಂಡಾರನ್ನು ದೋಚಿಕೊಟ್ರು ಸಾಕು ಅಂತ ಹೇಳಲಿಲ್ಲ. ಕೊಟ್ಟದ್ರಲ್ಲಿ ತೃಪ್ತಿ ಪಟ್ಟುಕೊಳ್ಬೇಕು. ನಾನು ಆವಾಗಲೇ ಅದನ್ನೇ ಉಲ್ಲೇಖ ಮಾಡಿದ್ದು. ಒಬ್ರು ಕೊಡ್ತಾರಂತ ಹೇಳಿ ಕೈ ಚಾಚಬಾರ್ದು. ರೈತರು ಇನ್ನೊಬ್ಬರಿಗೆ ಕೊಡುವಂತಹ ಶಕ್ತಿಯನ್ನು ಭಗವಂತ ನನಗೆ ಕೊಡುವಂತ ಕೇಳಬೇಕು. ನಿಮ್ಮ ಜೀವಮಾನದಲ್ಲಿ ಇಷ್ಟವರೆಗೆ ಹೀಗೆ ಮಾಡಿದ್ದು ಹೊರತು ಹೀಗೆ ಮಾಡಿದ್ದು ಉಂಟಾ? ನೀನು ಕೊಟ್ಟದ್ದು ನೀನು ಇದನ್ನು ಮನೆಯಲ್ಲಿ ಕುಕ್ಕುಟಕ್ಕೆ 2 ಭತ್ತ ಹಾಕ್ತೇನೆ. ಯಾವತ್ತು ದೇಹಿ ಅಂತ ಕೇಳಬಾರ್ದು. ನಾವು ಕೊಡ್ಬೇಕಪ್ಪ. ಕೊಡ್ಲಿಕ್ಕೆ ನಮ್ಮಲ್ಲಿ ಇಲ್ಲದಿದ್ರೆ ಕೊಡುದಿಲ್ಲ. ಇಲ್ಲ ಅಂದ್ರೆ ಯಾರು ಹುಟ್ಟುವಾಗಲೇ ಆ ತಾಯಿ ಗರ್ಭದಿಂದ ಹಿಡ್ಕೊಂಡು ಬರುವುದಿಲ್ಲ. ಪ್ರಯತ್ನ ಬೇಕು. ಅದಕ್ಕೆ ಅನುಗುಣವಾಗಿ ದೈವಾನುಗ್ರಹವೂ ಬೇಕು. ನಮ್ಮ ಹೃದಯ